ಗೋಯಲ್, ಅನಂತ್ ಕುಮಾರ್, ನಮ್ಮ ಸದಾನಂದ ಗೌಡರು ಇವೆಲ್ಲರ ಒಂದು ಕೋರ್ ಕಮಿಟಿ ಸಭೆ ಇದೆ. ಹೇಗೋ ಪುತ್ತೂರು ಯಾತ್ರೆ ಬಂದಿದ್ದೆ, ಇದನ್ನೇ ಆ ಡೇಟ್ ಫಿಕ್ಸ್ ಮಾಡಿಕೊಂಡು ಅವರೆಲ್ಲ ಬಂದಿದ್ದಾರೆ. ಇವತ್ತು ಸಾಯಂಕಾಲವರೆಗೂ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಪ್ರಮುಖ ನಿರ್ಧಾರಗಳನ್ನು ತಗೊಳ್ಬೇಕು ಅಂತ ಬಂದಿದ್ದಾರೆ. ಚರ್ಚೆಗಳು ಬೆಳಗ್ಗೆ ಸಾಯಂಕಾಲವರೆಗೂ ಮಾಡೋರಿದೆ. ಶಿಕ್ಷಕರ ಕ್ಷೇತ್ರದ್ದು ಪದವೀಧರ ಕ್ಷೇತ್ರದ್ದು ಎರಡೂ ಸಹ ಚರ್ಚೆ ಮಾಡ್ತೇವೆ. ಅಲ್ಲಿ ಚರ್ಚೆ ಮಾಡಿ ಒಂದು ಅಂತಿಮವಾದಂಥ ಒಂದು ತೀರ್ಮಾನ ತಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೆಸರುಗಳನ್ನು ರೆಕಮೆಂಡ್ ಮಾಡಿ ಕಳಿಸೋ ಪ್ರಯತ್ನ ಮಾಡ್ತೀವಿ. ಯಾವುದರಲ್ಲಿ ಸತ್ಯಾಂಶ ಇಲ್ಲ, ಸುಮ್ಮನೆ ಗೊಂದಲ ಉಂಟು ಇದು ದುರುದ್ದೇಶದಿಂದ ಗೊಂದಲ ಉಂಟು ಮಾಡೋಕ್ಕೋಸ್ಕರ ಮುಖ್ಯಮಂತ್ರಿಗಳು ಮಾಡ್ತಿರುವಂಥ ಒಂದು ರಾಜಕೀಯ ಗಂಭೀರಾಟ. ಇದರಲ್ಲೇನು ಸತ್ಯಾಂಶ ಸೊಗಡು ಶಿವಣ್ಣ ನೀವು ಆ ಪ್ರಶ್ನೆನೇ ಕೇಳಬೇಡ್ರಿ. ಗೊಂದಲ ಉಂಟು ಮಾಡುವಂಥ ರಾಜಕೀಯ ಷಡ್ಯಂತ್ರ ಮುಖ್ಯಮಂತ್ರಿಗಳು. ಸೊಗಡು ಶಿವಣ್ಣ ಅವರ ಈಗ ವಿರೋಧ ಹೇಳಿಕೆಗಳನ್ನ ಪರಿವರ್ತನಾ ಬಗ್ಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ರಿಯಾಕ್ಷನ್? ಅದನ್ನಾಗಲೇ ಚರ್ಚೆ ಮಾಡಿದ್ದೇವೆ. ಅವ್ರಿಗೆ ಪ್ರಮುಖರು ಮಾತನಾಡ್ತಾರೆ, ಆ ಥರ ನಡ್ಕೊಳ್ಬಾರ್ದು. ಟಿಪ್ಪು ಜಯಂತಿ ಸರ್ಕಾರ ಸ್ವತಂತ್ರವಾಗಿ ಮಾಡೋದ ನಮಗೇನು ಅಭ್ಯಂತರ ಇಲ್ಲ. ಸರ್ಕಾರಿ ಕಾರ್ಯಕ್ರಮ ಮಾಡುವಂಥದ್ದನ್ನು ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ಟಿಪ್ಪು ಜಯಂತಿ ಮಾಡೋದು, ಹಿಟ್ಲರ್ ಜಯಂತಿ ಮಾಡೋದು, ಉಳಿದೆಲ್ಲ ಎಲ್ಲ ಒಂದೇ ರೀತಿಯಿಂದ ನಂದು ಮಾಡೋದು, ಎಲ್ಲರೂ ವಿರೋಧ ಇದೆ. ಯಾರೂ ಇದನ್ನು ಕೇಳಿರಲಿಲ್ಲ. ದುರುದ್ದೇಶದಿಂದ ಇದೆಲ್ಲ ಒಂದು ರಾಜಕೀಯ ಗೊಂದಲ ಮಾಡೋಕ್ಕೋಸ್ಕರ ಮುಖ್ಯಮಂತ್ರಿಗಳು ಹುಟ್ಟಾಗ್ತಿರುವಂಥ ಗೊಂದಲ. ಟಿಪ್ಪು ಜಯಂತಿ ಇದೇ ಕೊನೆ ಅಂತ ಹೇಳ್ಬೋದು. ಸರ್ಕಾರ ಬಂದ ತಕ್ಷಣ ಇಂಥ ಯಾವುದೇ ಜಯಂತಿಗಳು ನಡೆಯೋದಿಲ್ಲ. ನಮ್ಮ ಕೊನೆ ಈ ಭಾಗದಲ್ಲಿ ಕ್ರಿಶ್ಚಿಯನ್ರ ಭಾರಿ ವಿರೋಧ ಇದೆ. ಅಲ್ಲ, ಆ ಕಾಲದಲ್ಲಿ ಅವರು ಯಾವ ರೀತಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕಿರುಕುಳ ಕೊಟ್ಟರು ಇದೆಲ್ಲ ಜಗತ್ತಿಗೆ ಗೊತ್ತಿರುವಂಥ ಸ್ಥಿತಿ. ಆದ್ದರಿಂದ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೂ ಇದಕ್ಕೇನು ಪರವಾಗಿಲ್ಲ. ಉದ್ದೇಶಪೂರ್ವಕವಾಗಿ ವಾತಾವರಣವನ್ನು ಕೆಡಿಸಿ ಮತ್ತು ಗಮನವನ್ನು ಬೇರೆ ಕಡೆ ಸೆಳೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳು ಮಾಡ್ತಿರೋ ಷಡ್ಯಂತ್ರ.